ಇದೆ ನಾವು ಮತ್ತೆ ವಾಟರ್ ಫಾಲ್ಸ್ ಹೋಗುವಂಥ ದಾರಿ. ತುಂಬ ಚಿಕ್ಕದಾಗಿ ಒಂದು ಇಲ್ಲಿ ದಾರಿ ಇದೆ, ನಾವು ಈ ದಾರಿ ಮುಖಾಂತರನೇ ಹೋಗಬೇಕು. ತುಂಬ ಇಳಿಜಾರಿರುವಂಥ ಜಾಗ, ತುಂಬ ಜಾಗ್ರತೆಯಲ್ಲಿ ಹೋಗ್ಬೇಕಾಗತ್ತೆ. ವಾವ್, ನಾವು ಜಸ್ಟ್ ಒಂದು ಎರಡು ನಿಮಿಷ ಇಲ್ಲ, 1 ನಿಮಿಷ ನಾನು ನಡೆದು ಸಾಕು ನಮಗೆ ವಾಟರ್ ಫಾಲ್ಸ್ ಸಿಗುತ್ತೆ. ನೋಡಿ ಮುಂದ್ಗಡೆ ವಾಟರ್ ಫಾಲ್ಸ್ ಇದೆ. ಇದು ಸ್ವಲ್ಪ ಸಣ್ಣದಾಗಿರುವಂಥ ವಾಟರ್ ಫಾಲ್ಸು, ಅದು ನೋಡ್ಲಿಕ್ಕೆ ಚೆನ್ನಾಗಿದೆ. ಹಾಗೆಯೇ ಇಲ್ಲಿ ಸ್ನಾನ ಮಾಡಲಿಕ್ಕೆಲ್ಲ ಚೆನ್ನಾಗಿದೆ, ಯಾಕಂದರೆ ಹೆಚ್ಚು ಗುಂಡಿ ಇಲ್ಲ, ನಮಗೆ ನೋಡ್ಬೋದು, ನೆಲ ಕಾಣ್ತಾ ಉಂಟು, ಚೆನ್ನಾಗಿದೆ. ಅದು ಸ್ವಲ್ಪ ಬರುವಾಗ ಜಾಗ್ರತೆ ಮಾಡಬೇಕಾಗತ್ತೆ. ಫುಲ್ಲು ಕಲ್ಲಿನ ನಡುವಲ್ಲಿ ಬರಬೇಕು. ನಾನು ಈ ದಾರಿಲಿ ಬಂದ್ವಿ, ಬರೋ ಸ್ವಲ್ಪ ಜಾಗ್ರತೆ ಮಾಡಬೇಕಾಗತ್ತೆ. ಇವತ್ತು ನಮ್ಮ ಜೊತೆ 2 ಫ್ರೆಂಡ್ಸ್ ಬಂದಿದ್ದಾರೆ. ಒಂದು ನನ್ನ ತಮ್ಮ ರಂಜನ್ ಅಂತ, ಹಾಗೆ ರಕ್ಷಿತ್ ಅಂತ. ಆ್ಯಕ್ಚುಲಿ ನಮಗೆ ದಾರಿ ತೋರಿಸಿದ್ದು ರಕ್ಷಿತ್ ಅಂತ ಅವರು ಇಲ್ಲಿ ಲೋಕಲ್. ಬನ್ನಿ ನಾವೀಗ ಅಲ್ಲಿ ಮೇಲೆ ಹೋಗಿ ನೋಡುವ. ನೋಡಿ ಅವ್ನು ಹೋಗಿದ್ದಾನೆ, ರಂಜನ್ ಹೋಗಿದ್ದಾನೆ. ನಾವು ಅಲ್ಲಿ ಹೋಗಿಬಿಟ್ಟು ನೀರು ಹೇಗೆ ಬರ್ತುಂಟು, ಎಲ್ಲಿಂದ ಬರ್ತುಂಟು ಅಂತ ನೋಡ್ಲಿಕ್ಕೆ ಆಗುತ್ತೆ. ನೋಡುವ, ಮೇಲೆ ಹೋಗುವ, ಬನ್ನಿ ಹೋಗುವ. ಇಲ್ಲಿ ಮೇಲೆ ಬಂದ್ವಿ. ಇಲ್ಲಿ ಸಹ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿಂದ ನೀರು ಕೆಳಗೆ ಹರಿತಾ ಉಂಟು. ನೀರು ನೋಡಿ ಎಷ್ಟು ಕ್ಲೀನ್ ಆಗಿದೆ, ಸೂಪರ್. ಹಾಗೆ ಇಲ್ಲೊಂದು ಸಣ್ಣದ ಒಂದು ಚಾನಲ್ ಥರ ಮಾಡಿದ್ದಾರೆ. ಇದು ನೀರು ಆ ಕಡೆ ತೋಟ ಹೋಗ್ಲಿಕ್ಕೆ ಅಂದ್ಕೊಳ್ತೀನಿ. ನೋಡಿ, ತೋಟ ಹೋಗ್ಲಿಕ್ಕೆ ಕ್ಲೀನಾಗಿ ಈ ಕಡೆ ಒಂದು ಚಾನಲ್ ಮಾಡಿದ್ದಾರೆ. ಅದು ಅಲ್ಲಿ ಹೋಗ್ತಾ ಉಂಟು, ಅಲ್ಲಿಂದ ಸೀದಾ ಒಳಗೆ ಹೋಗುತ್ತೆ. ಪ್ಲೇಸ್ ತುಂಬ ಚೆನ್ನಾಗಿದೆ, ಅಲ್ಲೆಲ್ಲ ಸ್ಟೋನು, ಎಲ್ಲಿ ನೋಡಿದ್ರು. ಸ್ನೇಹಿತರೆ, ಈ ಪ್ಲೇಸ್ ತುಂಬ ಚೆನ್ನಾಗಿದೆ. ಆದರೆ ಇಲ್ಲಿ ತುಂಬ ಅಂದರೆ ತುಂಬ ಅಂತ ಚೆನ್ನಾಗಿದೆ ಅಂತ ಹೇಳಲಿಕ್ಕಾಗೋದಿಲ್ಲ, ಯಾಕಂದರೆ ಫಾಲ್ಸ್ ತುಂಬ ಚಿಕ್ಕದಿಲ್ಲಿ. ಏನೋ ನೀವು ಫ್ರೆಂಡ್ಸ್ ಜೊತೆ ಎಲ್ಲ ಬಂದರೆ ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಫ್ಯಾಮಿಲಿ ಬಂದರೆಲ್ಲ ಟೈಮ್ ಸ್ಪೆಂಡ್ ಚೆನ್ನಾಗಿ ಮಾಡಬಹುದು. ಆದರೆ ಯಾವುದೇ ಕಾರಣಕ್ಕೂ ಏನಾದರೂ ಊಟ ಎಲ್ಲ ತಂದರೆ ದಯವಿಟ್ಟು ಇಲ್ಲಿ ಪ್ಲಾಸ್ಟಿಕಲ್ಲಿ ಹಾಕಲಿಕ್ಕೆ ಹೋಗಬೇಡಿ. ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದೆ, ಒಂದೊಂದು ಪ್ಲಾಸ್ಟಿಕ್ ಇದೆ, ಇಲ್ಲ ಅಂತ ಹೇಳಲ್ಲ, ಆದಷ್ಟು ಚೆನ್ನಾಗಿದೆ. ಹಾಗಾಗಿ ಇಲ್ಲಿ ಒಂದು ಪರಿಸರವನ್ನು ಚೆನ್ನಾಗಿ ನಾವು ನೋಡ್ಕೋಬೋದು. ಚೆನ್ನಾಗಿದೆ. ನೀರು ಮಾತ್ರ ತುಂಬಾ ಕೋಲ್ಡ್ ಇದೆ. ಕೋಲ್ಡ್ ಅಂತ ಹೇಳಿದ್ರೆ ಫ್ರಿಜ್ಜಲ್ಲಿಟ್ಟು ನೀರು ಥರ ಅಷ್ಟು ಐಸಾಗಿದೆ. ನೀರಿನ ರುಚಿ ಸಹ ಹಾಗೆ ತುಂಬ ಚೆನ್ನಾಗಿದೆ.
ನಾವು ಕುಡಿದು ನೋಡಿದ್ವಿ. ತುಂಬ ಚೆನ್ನಾಗಿ ನೋಡಿ, ನನಗೆ ಬ್ಯಾಕ್ಗ್ರೌಂಡ್ ಕಾಣ್ತಾ ಉಂಟು. ಈಗ ಸ್ಮಾಲ್ ಆಗಿ ನಾನು ಮೇಲಿದ್ದೇನೆ, ಆ್ಯಕ್ಚುಲಿ ಅಲ್ಲಿ ಕಾಣ್ತಾ ಉಂಟು ನೋಡಿ ನಿಮಗೆ, ಅಲ್ಲಿಂದ ಕೆಳಗೆ ಹೋಗಿ ಬೀಳುತ್ತೆ. ನಾನು ಆ್ಯಕ್ಚುಲಿ ಮೇಲಿರೋದ್ರಿಂದ ನಿಮಗೆ ಇದು ಮಾತ್ರ ಕಾಣ್ತಾ ಉಂಟು ನೋಡಿ. ಅವರೆಲ್ಲ ಕೆಳಗೆ ಹೋಗಿದ್ದಾರೆ, ನಾನು ಒಬ್ಬನೇ ಮೇಲೆ ನಿಂತ್ಕೊಂಡಿದ್ದೀನಿ. ತುಂಬ ಖುಷಿ ಅನಿಸುತ್ತೆ. ಸುತ್ತಮುತ್ತ ಕಾಡು, ಮತ್ತು ಹಾಗೆ ನೀರಿನ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಉಂಟಲ್ಲ, ನಿಮಗೆ ಕೇಳ್ತಿರ್ಬೋದು ಸೌಂಡ್ ಎಷ್ಟು ಚೆನ್ನಾಗಿ ಕೇಳ್ತಾ ಉಂಟು. ಅವರು ಅಲ್ಲೆಲ್ಲೋ ಹೋಗ್ತಾ ಇದ್ದಾರೆ, ನೋಡೋಣ ಅಲ್ಲಿ ಏನಿದೆ ಅಂತ ನೋಡಿ ಹೋಗಿ. ನೋಡಿಲ್ಲ ಒಂದು ಬೇರು ಚೆನ್ನಾಗಿದೆ, ಹತ್ಕೊಂಬರ್ತಿದ್ದಾನೆ ನೋಡಿ, ಎಷ್ಟು ಚೆನ್ನಾಗಿದೆ ಬೇರು. ಯಾವ ಮರದ ಗೊತ್ತಿಲ್ಲ, ಇಲ್ಲಿಂದ ಕಟ್ಟಿದೆ ಮತ್ತು ಅಲ್ಲಿ ಓಪನ್ ಅಲ್ಲಿದೆ ನೋಡಿ. ಮೋಸ್ಟ್ಲಿ ಯಾವುದು ಆ ಮರದ್ದು ಬೇರು ಅದು ಹೀಗೆ ಬಂದು ನೋಡಿ ಇಲ್ಲಿಂದ ಕೆಳಗೆ ತನಕ ಇದೆ. ಹಿಡ್ಕೊಂಡು ಹತ್ಕೊಂಬರ್ಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಫಾಲ್ಸ್ ಹೆಂಗುಂಟಾ? ಹಾಂ, ನಾಚಿಕೆ ಯಾಕೆ ಮಾರ ನಿಂಗೆ, ಬಿಡ್ಬೇಡ ಮರ ನನ್ನ. ಅದೇ ನೋಡಿ ನಾಚಿಕೆ ಆಗ್ತಾ ಉಂಟಂತೆ. ನಾಚಿಕೆ ಆಗುತ್ತಾನೆ ಇಲ್ಲ? ಮೆಲ್ಲ 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 ಮೆಲ್ಲ. ಓಕೆ, ನಾವೀಗ ಮರದ ಬೇರೆ ಹಿಡ್ಕೊಂಡು ಇಳ್ಕೊಂಡು ಹೋಗುವ. ಹೇಗುಂಟು ನೋಡುವ. ಯಪ್ಪ ಮಾರೆ, ಕೆಳ ಬರ್ತಾ ನಾನು ಸಹ ಬಿದ್ದೆ. ಸ್ವಲ್ಪ ಕಾಲಿಗೆ ಕಟ್ಟಾಗಿದೆ ಲೈಟಾಗಿ ನೋಡಿ, ಇಲ್ಲಿ ಮತ್ತು ಇಲ್ಲಿ ಸ್ವಲ್ಪ ತಾಕ್ತು. ಸ್ವಲ್ಪ ಜಾಗ್ರತೆ ಮಾಡಬೇಕಾಗತ್ತೆ ನೀರಲ್ಲಿ ಬರುವಾಗ. ಇಲ್ಲಿ ನಮ್ಮ ರಂಜನು ಏಡಿ ಹುಡುಕ್ತಾ ಇದ್ದಾನೆ ನೋಡ. ಏಡಿ ಸಿಗ್ತಾನೆ ನೋಡಿ, ನಿನಗೆ ಸಿಗ್ತಾನೆ ಏಡಿ? ಬಂದಿಲ್ಲ. ಕೆಪ್ಪೆ 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 ಕಪ್ಪೆ ಸಿಕ್ತು. ಕಪ್ಪುಗಳು ನೀರು ಮಾತ್ರ ತುಂಬ ಕ್ಲೀನ್ ಇದೆ. ಸ್ನೇಹಿತರೆ ನೋಡೋದಲ್ಲ, ಇದು ಇವತ್ತಿನ ಸಣ್ಣದಾಗ ಒಂದು ಫಾಲ್ಸ್ನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿ ಇಷ್ಟ ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಮುಂದಿನ ಒಂದು ಒಳ್ಳೆ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.